19 ವಾರ್ಡ್ನಲ್ಲಿ ಶಾಸಕ ಎಂವಿ ವೀರಭದ್ರಯ್ಯನವರು ಸುಮಾರು 8 ಲಕ್ಷ ಮೌಲ್ಯದ ಶುದ್ಧ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ರು. ಆದರೆ ಶುದ್ಧ ನೀರಿನ ಘಟಕ ನೋಡಿಕೊಳ್ಳುವವರು ಯಾರು ಇಲ್ಲದ ಕಾರಣ ಸುತ್ತಮುತ್ತ ನಿಂತಿರುವ ಕೊಚ್ಚೆ ನೀರು ತೊಟ್ಟಿಗೆ ಬಂದು ಅದೇ ನೀರು ಶುದ್ಧವಾಗಿ ಬರುತ್ತಿತ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ವೆಚ್ಚ ಮಾಡಿ ಕುಡಿಯುವ ನೀರಿನ ಘಟಕ ತೆರೆದಿದ್ರೂ ಕುಡಿಯಲು ನೀರು ಯೋಗ್ಯವಲ್ಲದ ಕಾರಣ ಸಾರ್ವಜನಿಕರು ಯಾರೂ ನೀರನ್ನು ಕುಡಿಯುತ್ತಿರಲಿಲ್ಲ. ಇದನ್ನು ಮನಗಂಡ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಸ್ವತಃ ಸ್ಥಳಕ್ಕೆ ಹೋಗಿ ನೀರನ್ನು ಕುಡಿದು ಪರೀಕ್ಷಿಸಿದಾಗ ನೀರು ಅಶುದ್ಧಿಯಾಗಿ ಬರುತ್ತಿರುವುದು ಕಂಡುಬಂದಿತ್ತು. ಕುಡಿಯುವ ನೀರಿನ ಘಟಕದ ದುಸ್ಥಿತಿ ಕಂಡ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ನಮ್ಮ ತುಮಕೂರು ನ್ಯೂಸ್ಗೆ ಮಾಹಿತಿ ತಿಳಿಸಿದ್ದು, ಈ ವಿಚಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸುದ್ದಿ ನಮ್ಮ ತುಮಕೂರು ನ್ಯೂಸ್ ಚಾನೆಲ್ ಅಲ್ಲಿ ವರದಿಯಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸುದ್ದಿ ಪ್ರಕಟವಾಗುತ್ತಲೇ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಂಡ ಅಧಿಕಾರಿಗಳು ಕೇವಲ 5 ದಿನಗಳಲ್ಲಿ ಶುದ್ಧ ನೀರಿನ ಘಟಕ ರಿಪೇರಿ ಮಾಡಿಸಿ ಸ್ವತಃ ಪುರಸಭಾ ಮುಖ್ಯಾಧಿಕಾರಿ ಪ್ರಭಾರ ಫಿರೋಜ್ ಅಮೀರ್ ಮತ್ತು ಪುರಸಭೆ ಜೆಇ ಇಂಜಿನಿಯರ್ ಸಂಜೀವ ಮೂರ್ತಿ ನೀರು ಕುಡಿದು ಈಗ ನೀರು ಕುಡಿಯಲು ಯೋಗ್ಯವಾಗಿದೆ. ನೀರು ಬೋರ್ನಿಂದ ನೇರವಾಗಿ ಬರುತ್ತಿದೆ. TDS 24 ಇದೆ. ಸಾರ್ವಜನಿಕರು ಹಿಂಜರಿಯದೆ ನೀರನ್ನು ಉಪಯೋಗಿಸಿಕೊಳ್ಳಿ ಎಂದು ಮಾಹಿತಿ ನೀಡಿದರು. ನಾನು ಈ ನೀರು ಈಗ ಶುದ್ಧವಾಗಿದೆ. ನೀವೇ ನೋಡಿದ್ದೀರಾ, TDS ಲೆವೆಲ್ 24ಗಿಂತ ಕಡಿಮೆ ಇದೆ. ಅದರಿಂದ ಇದು ಕುಡಿಯೋಕ್ಕೆ ಯೋಗ್ಯವಾಗಿದೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀವಿ. 19ನೇ ವಾರ್ಡಲ್ಲಿ ಒಂದು RO ಘಟಕ ಸ್ಥಾಪನೆ ಮಾಡಿ ಒಂದು 4 ದಿವಸಕ್ಕೆ ಸ್ವಲ್ಪ ನೀರು ಸರಿಯಾಗಿ ಬರ್ತಿಲ್ಲ, ಸ್ವಲ್ಪ ತೊಟ್ಟಿಯಲ್ಲಿ ನೀರೆಲ್ಲ ವೇಸ್ಟ್ ಹಾಕಿದೆ ಅಂತ ಪತ್ರಕರ್ತರು ಹಾಗೂ ಸಾರ್ವಜನಿಕರು ಪತ್ರಕರ್ತರ ಮೀಡಿಯಾ ಮುಖಾಂತರ ನಮಗೆ ಆರೋಪ ಮಾಡಿದ್ರು. ಇದನ್ನು ನಾವು ನಮ್ಮ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನೆಲ್ಲ ಸ್ಥಳ ಪರಿಶೀಲಿಸಿ ಇದಕ್ಕೆ ಸಂಬಂಧಪಟ್ಟ ಗ್ಯಾರಂಟಿ ಇದ್ದ RO ಪ್ಲ್ಯಾಂಟು ಅವರ ಮುಖ್ಯಸ್ಥರನ್ನು ಕರೆಸಿ ಅವರಿಂದ ಎಲ್ಲನೂ ಚೆಕ್ ಮಾಡಿಸಿ ದುರಸ್ತಿ ಪಡಿಸಿದ್ದೀವಿ. ಅವತ್ತು ನಾವು ಏನು TDS ಲೆವೆಲ್ಲು, ಇವತ್ತು TDS ಲೆವೆಲ್ 24 ಇದೆ. ಫ್ಲೋರೈಡ್ ನಿಲ್ಲು. ಸಾರ್ವಜನಿಕರು ಇದು ಬೋರಾಗಿ ನೇರವಾಗಿ ಬೋರಿಂದ ಕೊಳವೆ ಬಾವಿಯಿಂದ ನಮ್ಮ ಪ್ಲ್ಯಾಂಟಿಗೆ ಬರುತ್ತೆ. ತೊಟ್ಟಿ ನೀರು ನಾವೇನು ಉಪಯೋಗಿಸ್ತಾ ಇಲ್ಲ. ತೊಟ್ಟಿ ನೆಲಮಟ್ಟಗಿನ ತಳದಲ್ಲಿದೆ. ಸ್ವಲ್ಪ ಅದನ್ನ ಹೈಟ್ ಮಾಡಿಸ್ತೀವಿ. ಸದ್ಯಕ್ಕೆ ಆದ್ದರಿಂದ ನಾವು ನೀರು ಇದಕ್ಕೆ ಉಪಯೋಗಿಸ್ತಾ ಇಲ್ಲ, ನೇರವಾಗಿ ಕೊಳವೆ ಬಾವಿಯಿಂದ ಉಪಯೋಗಿಸ್ತಾ ಇದ್ದೀವಿ. ದಯವಿಟ್ಟು ನಾಗರಿಕರು ತೊಟ್ಟಿಯಿಂದ ಬರುತ್ತೆ ಅಂತ ಯಾರೂ ಇದನ್ನು ಉಪಯೋಗಿಸದೇ ಇರಬಾರ್ದು. ಈಗ ಬೋರಿಂದ ಬರ್ತಾಯಿದೆ, ಎಲ್ಲರೂ ಉಪಯೋಗಿಸ್ಬೇಕು. ಮತ್ತು ಇಲ್ಲೊಂದು ಚರಂಡಿ ಇದೆ, ಈ ದಾಟೋಗಿ ನೀರು ಇಟ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ತ್ವರಿತದಲ್ಲೇ ನಾವು ಸ್ಲ್ಯಾಬ್ ಹಾಕಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀವಿ. ಇದಕ್ಕೆ ಸ್ಪಂದಿಸಿದ ನಂತರ ಕನ್ನಡ ಜಾಗೃತಿ ವೇದಿಕೆಯ ಅಧ್ಯಕ್ಷ ರಾಘವೇಂದ್ರ ನಮ್ಮ ತುಮಕೂರು ಮಾಧ್ಯಮದೊಂದಿಗೆ ಮಾತನಾಡಿ, ಪಟ್ಟಣದ 19ನೇ ವಾರ್ಡ್ನಲ್ಲಿ ಉದ್ಘಾಟನೆಗೊಂಡಿದ್ದ ಶುದ್ಧ ನೀರಿನ ಘಟಕದಲ್ಲಿ ನೀರು ಕುಡಿಯಲು ಯೋಗ್ಯವಾಗಿರಲಿಲ್ಲ. ನಮ್ಮ ಸಂಘಟನೆಯಿಂದ ಸ್ವತಃ ನೀರು ಕುಡಿದು ನೋಡಿದಾಗ ನೀರು ಅಶುದ್ಧಿಯಾಗಿತ್ತು. ಇದನ್ನು ನಾವು ನಮ್ಮ ತುಮಕೂರು ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ಮುಟ್ಟಿಸಿದ್ದೆವು. ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಶುದ್ಧ ನೀರಿನ ಘಟಕವನ್ನು ಸರಿಪಡಿಸಿದ್ದಾರೆ. ಈಗ ನೀರನ್ನು ಸಾರ್ವಜನಿಕರೆಲ್ಲರೂ ಕುಡಿಯಲು ಉಪಯೋಗಿಸಬಹುದು ಎಂದು ತಿಳಿಸಿದರು. ಒಂದು ವಾರದ ಮುಂಚೆ 19ನೇ ವಾರ್ಡ್ನಲ್ಲಿ ಶುದ್ಧ ನೀರಿನ ಘಟಕಕ್ಕೆ ನೀರು ಬರ್ತಾ ಇರಲಿಲ್ಲ, ಶುದ್ಧವಾದ ನೀರು ಬರ್ತಾ ಇರಲಿಲ್ಲ. ಅದನ್ನು ನಾವು ಆರೋಪಿಸಿದ್ವಿ. ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಇಂಜಿನಿಯರ್ ಏನು ಇದು ಮೇಂಟೆನೆನ್ಸ್ ಇದ್ದಾರೋ ಅವ್ರು ಕರ್ಕೊಂಬಂದು ಎಲ್ಲ ಚೆಕ್ ಮಾಡಿ ಇವತ್ತು TDS 24 ಬರ್ತಾ ಇದೆ. ಏನು ನಾವು ಸೊಂಪಿಂದ ಬರ್ತಾ ಇದೆ ಅಂತ ಎಲ್ಲ ಹೇಳಿದ್ವಿ. ಡೈರೆಕ್ಟ್ ಬೋರಿಂದನೇ ಟ್ಯಾಂಕಿಗೆ ನೀರು ಬರ್ತಾ ಇದೆ. ಯಾವುದರಿಂದ ಕುಡಿಯೋಕ್ಕೆ ಇವತ್ತು ಇದಿದೆ. ಏನು ನಾವು ಆರೋಪ ಮಾಡಿದ್ವಿ ಅದನ್ನು ಕೂಡಲೇ ಅಧಿಕಾರಿಗಳು ಇವತ್ತು ಎಚ್ಚರಿಕೊಂಡು ಕ್ಲೀನಾಗಿ ಏನಾಯಿತು ಇವಾಗ ಶುದ್ಧ ನೀರಿನ ಘಟಕ ನೀಟಾಗಿದೆ, ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕುಡಿಬೋದು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಅದಲ್ಲದೆ ನಮ್ಮ ತುಮಕೂರು ಮಾಧ್ಯಮದ ವರದಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ಆಬಿದ್ ಮಧುಗಿರಿ. ಬಾಟ್ಲ್ ಕೊಡೋರಿಗೆ ಸಾಹೇಬ್ರಿಗೆ ಹಂಗೆ ಇಟ್ಕೊಂಡು ಇದಕ್ಕೆ ಹಂಗೆ ಟೇಸ್ಟ್ ಮಾಡಲಿ ಒಂದು ಸ್ವಲ್ಪ ಸರ್. ಆ ಬಾಟ್ಲ್ ಹಂಗೆ ಇಟ್ಕೊಳ್ಳಿ ಸರ್. ಕೊಡೋಣ ಟೇಸ್ಟ್. ಚೆಕ್ ಮಾಡಿ ಹಂಗೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.